ಪ್ರಪಂಚದ ಅತಿದೊಡ್ಡ ಶಾಪಿಂಗ್ ಕಮ್ಯುನಿಟಿಯಾದ ಕ್ಯಾಶ್ ಬ್ಯಾಕ್ ವರ್ಲ್ಡ್ ಆಗಸ್ಟ್ 17ರಂದು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ಶುಭಾರಂಭಗೊಳ್ಳಲಿದೆ. V4 ನ್ಯೂಸ್ ಚಾನೆಲ್ ತನ್ನ ಗ್ರಾಹಕರಿಗೆ ಶಾಪಿಂಗ್ ಸಮುದಾಯವನ್ನ ಪರಿಚಯಿಸುತ್ತಿದೆ. 46 ದೇಶಗಳಲ್ಲಿ ಮನೆ ಮಾತಾಗಿರುವ ಪ್ರಪಂಚದ ಅತಿದೊಡ್ಡ ಶಾಪಿಂಗ್ ಕಮ್ಯುನಿಟಿಯಾದ ಕ್ಯಾಶ್ ಬ್ಯಾಕ್ ವರ್ಲ್ಡ್ ಜೊತೆಗೂಡಿ ಒಂದು ವಿನೂತನ ಪರಿಕಲ್ಪನೆಯ ಯೋಜನೆಯನ್ನ ಪರಿಚಯಿಸುತ್ತಿದೆ. ಈ ಬಗ್ಗೆ ಕ್ಯಾಶ್ ಬ್ಯಾಕ್ ವರ್ಲ್ಡ್ ನ ಏರಿಯಾ ಮ್ಯಾನೇಜರ್ ಜ್ಞಾನೇಶ್ ರವರು ಮಾತನಾಡಿ, ಕಳೆದ 47 ವರ್ಷಗಳಿಂದ ಯಶಸ್ವಿಯಾಗಿ ಕ್ಯಾಶ್ ಬ್ಯಾಕ್ ವರ್ಲ್ಡ್ ನಡೆದುಕೊಂಡು ಬರ್ತಿದೆ. ಈಗಾಗಲೇ 90 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರನ್ನ ಕ್ಯಾಶ್ ಬ್ಯಾಕ್ ಹೊಂದಿದೆ. ಮಂಗಳೂರಿನ ಜನತೆ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದ್ರು. ಕ್ಯಾಶ್ ಬ್ಯಾಕ್ ವರ್ಲ್ಡ್ ಆಕ್ಚುಲಿ 47 ದೇಶದಲ್ಲಿ ಈಗಾಗಲೇ ತನ್ನ ಗ್ರಾಹಕರನ್ನ 90 ಲಕ್ಷದ ಮೇಲೆ ಗ್ರಾಹಕರನ್ನ ಹೊಂದ್ಕೊಂಡಿದೆ. ಅದಲ್ಲದೆ ಇವಾಗ ಇವ್ರದ್ದು ಮೇನ್ ಆಗಿ ಬಂದು ಕಸ್ಟಮರು ಮತ್ತು ಶಾಪ್ ಓನರ್ಸನ್ನು ಒಂದು ಕಡೆ ಗೂಡಿಸುವಂಥ ಒಂದು ಶಾಪಿಂಗ್ ಕಮ್ಯುನಿಟಿಯನ್ನು ಇತ್ತೀಚೆಗೆ 11 ವರ್ಷದಿಂದ ಈ ಕಂಪ್ನಿ ನಡೆಸ್ಕೊಂಡು ಬರ್ತಾ ಇದೆ. ಈಗಾಗಲೇ 47 ದೇಶದಲ್ಲಿ ಇದು ಸಕ್ಸಸ್ಫುಲ್ಲಾಗಿ ರನ್ ಆಗಿ ಮಾಡ್ತಾ ಇರೋಂಥದ್ದು. ನಾವು ಏನು ಮಾಡಿದ್ದೀವಿ, ಕರ್ನಾಟಕದಲ್ಲಿ 2 ಭಾಗವನ್ನು, ಒಂದು ಮಂಗಳೂರು ಮತ್ತು ಬೆಂಗಳೂರನ್ನು ಪೈಲಟ್ ಸಿಟಿಯಾಗಿ ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಮಂಗಳೂರು ನಲ್ಲಿ ಈಗಾಗಲೇ ನಾವು V4 ನ್ಯೂಸ್ ಚಾನಲ್ ಅವ್ರ ಜೊತೆ ಈಗಾಗಲೇ ಸಹಯೋಗದೊಂದಿಗೆ ಇದನ್ನು ನಾಳೆ ಓಷನ್ ಪರ್ಲ್ ಹೋಟ್ಲ್ನಲ್ಲಿ 17ನೇ ತಾರೀಕು ಶುಕ್ರವಾರರಂದು ಇದನ್ನು ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಪ್ರಯೋಜನವನ್ನು ಮಂಗಳೂರಿನ ಎಲ್ಲ ಗ್ರಾಹಕರು ತಾವು ಇದನ್ನು ಪಡ್ಕೋಬೇಕು ಮತ್ತು ಆ ದಿನ ಆ ಫಂಕ್ಷನಿಗೆ ಬಂದು ನಿಮ್ಮ ಇದರ ಸಂಪೂರ್ಣ ಬೆನಿಫಿಟನ್ನು ನೀವು ಪಡ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮಲ್ಟಿ ನ್ಯಾಷನಲ್ ಹಾಗೂ ಮಾಲ್ ಸಂಸ್ಕೃತಿ ಮತ್ತು ಆನ್ಲೈನ್ನಿಂದ ನಿರಾಶರಾದ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣಲು ಇದು ಆಶಾ ಕಿರಣವಾಗಿದೆ. ಇನ್ನು ಇದರ ಉದ್ಘಾಟನೆಯನ್ನ ಆಗಸ್ಟ್ 17ರಂದು ಮಧ್ಯಾಹ್ನ 3 ಗಂಟೆಗೆ ಓಷನ್ ಪರ್ಲ್ನಲ್ಲಿ ಕ್ಯಾಶ್ ಬ್ಯಾಕ್ ವರ್ಲ್ಡ್ನ ಸಿಇಒ ಜಗದೀಶ್ ಅವರು ಮಾಡಲಿದ್ದು, ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರು ಮಾಹಿತಿ ನೀಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.